ಹೇಗಿದ್ದೀರಾ? ನಾನು ನಿಮ್ಮ ದೀಕ್ಷೆ ಕಡಬ ಅಂತ ಹೇಳ್ತಾ ಏನಪ್ಪ ವಿಷಯ ಅಂತ ಹೇಳಿದ್ರೆ, ಎಲ್ಲರಿಗೂ ಗೊತ್ತಿರೋ ಹಾಗೆ ಡಿಗ್ರಿಯ ಸ್ಟೂಡೆಂಟ್ಗೆ ರಜೆ ಇಲ್ಲ. ಅದೆಲ್ಲರಿಗೂ ಗೊತ್ತಿರೋ ವಿಷಯ. ಆದರೂ ITI ಡಿಪ್ಲೊಮೆಗೆ ರಜೆ ಇದೆ. ಅದನ್ನೆಲ್ಲ ಕೇಳಿದ್ರೆ ನಮಗೆ ತುಂಬ ಬೇಸರ ಆಗ್ತದೆ. ಆದರೂ ಒಂದು ಮಾತು ಹೇಳ್ತೇನೆ, ನಾವು ದೂರದವರಾಗಿರ್ಬೋದು ಅಥವಾ ಈ ಹಳ್ಳಿಯಿಂದ ಬರುವವರಾಗಿರ್ಬೋದು, ಏನಪ್ಪ ಕಷ್ಟ ಅಂತ ಹೇಳ್ತೇನೆ. ಅಂತ ಹೇಳಿದರೆ ನನಗೆ ಏನು ಹೇಳ್ಬೇಕಂತಿಲ್ಲ, ಎಲ್ಲರಿಗೂ ಕಷ್ಟ ಇರುತ್ತೆ. ಆದರೂ ನಮ್ಮ ಕಷ್ಟಗಳು ನಾವು ಹೇಳ್ಕೊಳ್ತಿದ್ದೇವೆ ಅಷ್ಟೇ. ನಾವು ಬೆಳಿಗ್ಗೆ ಎದ್ದು ಕಾಲೇಜಿಗೆ ಅಂತ ರೆಡಿಯಾಗಿರ್ತೇವೆ. ರಜೆ ಅಂತ ನೋಡುವಾಗ PUC IT ಡಿಪ್ಲೊಮಾ ಅಂತ ಇರುತ್ತೆ. ಆಮೇಲೆ ನಾವು ಬೇಸರದಿಂದ ಹೊರಡ್ತೇವೆ. ನನ್ನ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನು ತಪ್ಪು ಮಾಡಿದ್ದೀನಿ? ನಾನೇನಯ್ಯ ತಪ್ಪು ಮಾಡಿದೆ? ನಾನು ಎಲ್ಲಿ ತಪ್ಪು ಮಾಡಿದೆ? ತಕ್ಷಣ ಹಂಗೆ ಹೊರಡೋದಿಲ್ಲ. ಆವಾಗ ನಾವು ಇಸ್ತ್ರಿ ಹಾಕೊಂಡು ಬಟ್ಟೆಗೆ ಏನಾದರೂ ಹಾಕೊಂಡು ಹೊರಡ್ತೇವಲ್ವಾ. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಆದರೂ ತುಂಬ ಬೇಸರ ಆಗ್ತದೆ. ಯಾಕಂತೇಳಿದ್ರೆ ಇಸ್ತ್ರಿ ಹಾಕೊಂಡು ಬಟ್ಟೆಗೆಲ್ಲ ಹೋಗ್ತೇವೆ. ಹೋಗುವಾಗ ಜೋರು ಮನೆಯಿಂದನೇ ಸ್ಟಾರ್ಟ್ ಆಗ್ತದೆ. ಪರವಾಗಿಲ್ಲ, ಮಳೆ ಬಂದರೂ ಹೋಗ್ಬೋದಂತ ಧೈರ್ಯ ಇತ್ತು. ಆದರೆ ಮಳೆಯಿಂದ ನಮಗೆ ಬೇಕಾದ ಬಸ್ಸಿನ ಸ್ಥಳಕ್ಕೆ ಹೋಗುವಾಗಿಲ್ವಾ, ನಮ್ಮ ಬಟ್ ಅಷ್ಟೇ.